ಪ್ರತಿ ಗುಡಿ ಗೋಪುರ ಸ್ಥಿರ ಶಿಲ್ಪ ಕಲಾಕೃತಿ ಶ್ರೀ ತುಂಗೆ ಕಾವೇರಿ. ಗಂಗಾ ಕದಂಬ ರಾಷ್ಟ್ರಕೂಟ ಬಲ ಚಾಲುಕ್ಯ ಹೊಯ್ಸಳ ಬಲ್ಲಾಳ. ಗಂಗಾ ಕದಂಬ ರಾಷ್ಟ್ರಕೂಟ ಬಲ ಚಾಲುಕ್ಯ ಹೊಯ್ಸಳ ಬಲ್ಲಾಳ. ಅಕ್ಕ ಬುಕ್ಕ ಪುಲಕೇಶಿ ವಿಕ್ರಮರ ಚನ್ನಮಾಜಿಯ ವೀರಶ್ರೀ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ಭೋಗ ಸಮಯೋಗದ ದೃಷ್ಟಿ ಬೆಳವೊಲ ಮಲಕೆರೆ ಸುಂದರ ಸೃಷ್ಟಿ. ಯಾಗ ಭೋಗ ಸಮಯೋಗದ ದೃಷ್ಟಿ ಬೆಳವೊಲ ಮಲಕೆರೆ ಸುಂದರ ಸೃಷ್ಟಿ. ಜ್ಞಾನದ ವಿಜ್ಞಾನದ ಕಲೆಯರಿಸಿ ಸರ್ವೋದಯ ನಗರಿ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ. ಈ 67ನೇ ಕನ್ನಡ ರಾಜ್ಯೋತ್ಸವದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಅಧ್ಯಕ್ಷರು, ಮುಖ್ಯಾಧಿಕಾರಿ, ನಮ್ಮ ಎಲ್ಲ ಸರ್ವ ಸದಸ್ಯರು ಮತ್ತು ಇಲ್ಲಿಯ ಅಧಿಕಾರಿಗಳು ಎಲ್ಲರನ್ನೂ ಕೂಡ ಉಳ್ಳಾಲ ನಗರಸಭೆಯ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸುತ್ತಾ, ಇನ್ನು ನಮ್ಮ ಕೌನ್ಸಿಲರಾದಂತಹ ಮತ್ತು ಮಾಜಿ ಅಧ್ಯಕ್ಷರಾದಂತಹ ಹಿರಿಯರು ಮೊಹಮ್ಮದ್ ಮುಕ್ಕಚೇರಿಯವರು ಒಂದೆರಡು ಶುಭಾಶಯಗಳನ್ನು ಹೇಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಇರತಕ್ಕಂಥ ನಮ್ಮ ಗೌರವಾನ್ವಿತ ಅಧ್ಯಕ್ಷರೇ ಮತ್ತು ಪೌರಾಯುಕ್ತರೇ, ಉಪಾಧ್ಯಕ್ಷರೇ, ನನ್ನ ಪ್ರೀತಿಯ ಕಣ್ಮಣಿಗಳು, ನನ್ನ ಸಹೋದ್ಯೋಗಿಗಳು ಆದಂತಹ ಎಲ್ಲ ಕೌನ್ಸಿಲರ್ಗಳೇ, ಸಿಬ್ಬಂದಿಗಳೇ, ಮೊತ್ತ ಮೊದಲನೇದಾಗಿ ಕರ್ನಾಟಕ ರಾಜ್ಯೋತ್ಸವಕ್ಕೆ ಕನ್ನಡ ಕೊರಗಿದರೂ
ನಾವು ಹೊರಗಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಉತ್ಸಾಹ ಚೆಲುಮೆ, ತಾವಿಷ್ಟು ಮಂದಿ ಆದರೂ ಈ ಕನ್ನಡದ ಮೇಲಿನ ಅಭಿಮಾನ, ಕನ್ನಡದ ಮೇಲಿನ ಪ್ರೇಮ, ಕನ್ನಡದ ಮೇಲಿನ ಉತ್ಸಾಹ ಅದಕ್ಕೆ ಬಂದದ್ದಕ್ಕೆ ಮೊದಲನೆಯದಾಗಿ ನಾನು ನಿಮಗೆ ಬೆಳಕಿನ ಒಂದು ದೊಡ್ಡ ನಮಸ್ಕಾರವನ್ನು ಕೊಡಲಿಕ್ಕೆ ಇಚ್ಛೆಪಡುತ್ತೇನೆ. ಇದೊಂದು ಸಂದರ್ಭದಲ್ಲಿ ಬಂಧುಗಳೇ, ಇವತ್ತು ನಾನು ಅನೇಕ ವಿಚಾರಗಳನ್ನು ಇಲ್ಲಿ ಸ್ವಲ್ಪ ತಮಗೆ ನನಗೆ ತಿಳಿದಷ್ಟು ಮಟ್ಟಿಗೆ ಮಂಡಿಸಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ ಇವತ್ತು ನಾವೆಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಬೆಳೆದವರು, 1ನೇ ತರಗತಿಯಿಂದ ಸಾಧಾರಣ ಗ್ರಾಜ್ಯುಯೇಟ್ ಆಗುವಾಗ ಆಗಿನ ಕನ್ನಡದ ಅಭಿಮಾನಕ್ಕೂ ಆಗಿನ ಕನ್ನಡದಲ್ಲಿರತಕ್ಕಂತಹ ಪ್ರೇಮಕ್ಕೂ ಇವತ್ತಿಗೂ ಎಷ್ಟು ವ್ಯತ್ಯಾಸ ಉಂಟು ಅಂತ ಹೇಳಿದರೆ ನಾವು ಒಮ್ಮೆ ಆಲೋಚನೆ ಮಾಡಿ ನೋಡಬೇಕು. ಈಗ ಎಲ್ಲ ಕಡೆಗಳಲ್ಲೂ ಇಂಗ್ಲಿಷ್ನ ವ್ಯಾಮೋಹ. ಮನೆಯಲ್ಲಿ ಕೂಡ ಈ ಹಿಂದೆ ನಾವು ಅಪ್ಪ ಅಮ್ಮ ಅಂತ ಹೇಳಿ ಕರೆಯುತ್ತಾರೆ ಒಂದು ಸಂದರ್ಭದಲ್ಲಿ. ಈಗ ಅಪ್ಪ ಹೋಗಿ ಏನಾಯ್ತದು, ಡ್ಯಾಡಿ ಆಯ್ತು ಅಲ್ವಾ. ಈಗ ಅಮ್ಮ ಹೋಗಿ ಅದು ಮಮ್ಮಿ ಆಯ್ತು. ಈ ಮಮ್ಮಿ ಅಂತ ಹೇಳಿದ್ರೆ ಎಂತದ ಅರ್ಥ ಗೊತ್ತುಂಟ ನಿಮಗೆ? ಈಜಿಪ್ಟಿನಲ್ಲಿ ಹೆಣಗಳನ್ನು ದೀರ್ಘಕಾಲದಲ್ಲಿ ಬಂದೋಬಸ್ತಿನಲ್ಲಿ ಇಡತಕ್ಕಂತಹ ಒಂದು ವಿಷಯಕ್ಕೆ ಮಮ್ಮಿ ಅಂತ ಹೇಳ್ತಾರೆ. ಅಲ್ಲಿಯ ಮಮ್ಮಿ, ಇಲ್ಲಿ ಮಮ್ಮಿ, ಇಲ್ಲಿ ಅಮ್ಮ. ಅಮ್ಮ ಹೋಗಿ ಮಮ್ಮಿ ಆಯ್ತು. ಈ ಮತ್ತೊಂದು ಅಮ್ಮ ಅಂತ ಹೇಳಿದರೆ ಈಗಿನ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಕಷ್ಟ. ಯಾಕಂತ ಹೇಳಿದ್ರೆ ಈ ಲಿಪ್ಸ್ಟಿಕ್ ಹಾಕಿದ್ರೆ ತಾಗ್ತದೆ, ಕೆಳಗಿದ್ದು ಲಿಪ್ಸ್ಟಿಕ್ ಮತ್ತೆ ಮೇಲೆ ಇದ್ದು ಲಿಪ್ಸ್ಟಿಕ್. ಅದಕ್ಕೆ ಅವರು ಸುಲಭವಾಗಿ ಈ ಅಮ್ಮನನ್ನು ಬಿಟ್ಟು ಮಮ್ಮಿಯನ್ನು ಎತ್ತಿಕೊಂಡ್ರು. ಹೀಗೆ ಅಪ್ಪ ಅಂತ ಹೇಳಿದರೆ ಅದು ಹೋಗಿ ಈಗ ಡ್ಯಾಡಿ ಆಯ್ತು. ಅದಕ್ಕೆ ಒಬ್ಬರು ಕವಿಗಳು ಟೌನ್ ಹಾಲ್ನಲ್ಲಿ ಹೇಳ್ತಾ ಇದ್ದರು, ಏನಂತ ಹೇಳಿದ್ರೆ ಡ್ಯಾಡಿಗಳೆಲ್ಲ ಹೋಗಿ ರೌಡಿಗಳಾದರು, ಅಮ್ಮ ಅಂತ ಹೋಗಿ ಎಮ್ಮೆಗಳಾಯ್ತು ಅಂತ ಹೇಳಿಕೊಂಡು. ಹೀಗೆ ಈ ಕನ್ನಡದ ಇತಿಹಾಸದಲ್ಲಿ ಮೊದಲನಾಗಿ ಈ ಕನ್ನಡ ನಾಡಿನಲ್ಲಿ ಅನೇಕ ಕವಿಗಳು ಹುಟ್ಟಿದ್ದಾರೆ, ಅನೇಕ ರಾಜವಂಶರು ಹುಟ್ಟಿದ್ದಾರೆ, ಅನೇಕ ಕೈಗಾರಿಕೆಗಳು ಹುಟ್ಟಿದ್ದಾರೆ, ಕೈಗಾರಿಕೋದ್ಯಮಿಗಳು ಹುಟ್ಟಿದ್ದಾರೆ. ಕೈಗಾರಿಕೋದ್ಯಮಿಗಳು ಅಂತ ಹೇಳಿದರೆ ಇವತ್ತು ಇನ್ಫೋಸಿಸ್ನ ನಾರಾಯಣ ಮೂರ್ತಿನ ಅಲಿಯ ಸುನೋಕ್ ಅವರು ಬ್ರಿಟನ್ನ ಪ್ರಧಾನಮಂತ್ರಿ. ಆ ಬ್ರಿಟನ್ನ ಪ್ರಧಾನಮಂತ್ರಿಗೆ ನಮ್ಮ ಕನ್ನಡದ ಹುಡುಗಿಯನ್ನು ಕೊಟ್ಟು ಕನ್ನಡದ ಅಲಿಯ ಅಂತ ಹೇಳಿ ಪತ್ರಿಕೆಗಳಲ್ಲಿ ಎಲ್ಲವನ್ನೇ ರಾರಾಜಿಸಿದ್ದನ್ನು ನಾವು ನೀವೆಲ್ಲ ನೋಡಿದ್ದೇವೆ. ಕನ್ನಡದ ಕಂಪು ಎಲ್ಲೇ ಇರು, ಏನೇ ಆಗಿರು, ನೀ ಮೊದಲು ಕನ್ನಡಿಗನಾಗಿರು ಅಂತ ಹೇಳಿ ಹೇಳ್ತೇವೆ ನಾವು. ಹೇಗೆ? ಎಲ್ಲೇ ಇರು, ಏನೇ ಆಗಿರು, ನೀನು ಮೊದಲು ಕನ್ನಡಿಗನಾಗಿರು ಅಂತ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಹೆಂಡತಿಗೊಬ್ಬಳು ಮನೆಯೊಳಗಿದ್ದರೆ ನಾನೇ ಒಬ್ಬ ಸಿಪಾಯಿ. ಹಡಗವೂ ಇರಲಿ ಕಡಲೂ ಇರಲಿ, ಮುಳುಗುವುದು ಬೇಡ ಜೀವ ಅಂತ ಹೇಳಿ ಕವಿಯೊಬ್ಬರು ಹೇಳುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಆದ್ದರಿಂದ ಕನ್ನಡದ ಬಗ್ಗೆ ಪಂಪ, ಆದಿಕವಿ ಪಂಪ ಅವ ಅನೇಕ ಕಾವ್ಯಗಳನ್ನು ಬರೆದಿದ್ದಾನೆ. ಅದೇ ರೀತಿ ವಿಕ್ರಮಾರ್ಜುನಾದಿತ್ಯ ಅಂತ ಹೇಳಿ ಅವ ಕವಿತೆಯನ್ನ ಬರೆದಿದ್ದಾನೆ. ನಂತರ ಬಂದು ಅನೇಕ ಸಂತ ಶಿಶುನಾಳ ಶರೀಫರು, ಕಬೀರ್ ದಾಸನ ಅವರು, ಕವಿ ನಿಸ್ಸಾರ್ ಅಹಮದ್ ಅವರು, ಅದೇ ರೀತಿ ನಮ್ಮ ಕುವೆಂಪುರವರು, ದಾರಾ ಬೇಂದ್ರೆಯವರು, ಹೀಗೆ ಸಿದ್ಧಲಿಂಗಯ್ಯನವರು, ಹುಯಿಲಗೋಳ ನಾರಾಯಣರವರು ಅವರು ಹೇಳಿದ್ದಾರೆ 1924 ಬೆಳಗಾವಿ ಅಧಿವೇಶನದಲ್ಲಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹೇಳಿ ಒಂದು ಸುಂದರವಾದ ಪದ್ಯವನ್ನ ಆ ಒಂದು ಸಂದರ್ಭದಲ್ಲಿ ಹೇಳಿ ನಮ್ಮನ್ನು ಎಲ್ಲ ರಾರಾಜಿಸಿದಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಆ ಹುಯಿಲಗೋಳ ನಾರಾಯಣರವರು. ಅದೇ ರೀತಿ ನಮ್ಮ ಹತ್ತಿರದಲ್ಲಿರತಕ್ಕಂಥ ಕವಿ ಕಯ್ಯಾರ ಕಿಂಜನರಯ್ಯವರು, ಐಕ್ಯ ಗಾನದ ಕವಿ. ನಮ್ಮ ಊರಿನಲ್ಲಿರತಕ್ಕಂಥ ಕವಿ BM ಇದ್ದಿರಪ್ಪನವರು ಹತ್ತಿರದಲ್ಲೇ ಇದ್ದಾರೆ. ಕನ್ನಡದ ಪ್ರಾಧಿಕಾರದ ಅಧ್ಯಕ್ಷ ಅವರು ಕೂಡ ನಮ್ಮ ಹತ್ತಿರದ ಒಬ್ಬ ಕವಿ. ಪಂಚ ಮಂಜೇಶ್ವರ ರಾವ್ರವರು, ಅವರು ಕೂಡ ನಮ್ಮ ಈ ಮಂಜೇಶ್ವರ ಭಾಗದವರು. ಕರ್ನಾಟಕ ಏಕೀಕರಣ ಚಳವಳಕ್ಕೆ ಅನೇಕವಾಗಿ ದುಡಿದವರು. ಹಾಗೆ ಕನ್ನಡ ನಾಡಿನಲ್ಲಿ ಅನೇಕ ಐತಿಹಾಸಿಕ ಸ್ಥಳಗಳು ಕೂಡ ಉಂಟು. ಮೊದಲು ಕರ್ನಾಟಕ ಅಂತೆ, ಮೊದಲು ಮೈಸೂರು ಅಂತಿತ್ತು, ಆಮೇಲೆ ಅದು ಕರ್ನಾಟಕ ಅಂತ ಹೇಳಿದ್ರೆ ಕಪ್ಪು ಮಣ್ಣಿನ ನಾಡು ಎಂಬ ಒಂದು ಅರ್ಥವನ್ನು ಹೇಳ್ತಾ ಉಂಟು ಕರ್ನಾಟಕ ಅಂತ ಹೇಳಿದರೆ. ಈ ರೀತಿಯಲ್ಲಿ ಆಮೇಲೆ ಸುವರ್ಣ ಕರ್ನಾಟಕ ಅಂತ ಆಯ್ತು. ಈ ಕರ್ನಾಟಕ ರಾಜ್ಯದಲ್ಲಿ ಏನಿಲ್ಲ, ಎಲ್ಲವೂ ಉಂಟು. ಉದಾಹರಣೆಗೆ ಮೈಸೂರನ್ನು ನಾವು ತೆಕ್ಕೊಳ್ಳೋಣ. ಮೈಸೂರಿನ ವೃಂದಾವನ, ಮೈಸೂರಿನ ಚಾಮುಂಡಿ ಬೆಟ್ಟ, ಮೈಸೂರಿನ ಪೊಲೀಸ್ ಬ್ಯಾಂಡಿಂಗ್, ಮೈಸೂರಿನ ವೀಳ್ಯದೆಲೆ, ಮೈಸೂರು ಪಾರ್ಕ್,
ಬಾಯಿಯಲ್ಲೆಲ್ಲ ಜೊಲ್ಲುರಸ ಬರ್ತದೆ. ಮೈಸೂರು ಪಾರ್ಕ್ ಅಂತ ಹೇಳಿದರೆ ಅದರಲ್ಲಿ ಮೈಸೂರಿನಲ್ಲಿ ನೋಟು ಮುದ್ರಣ ಮಾಡುವಂತಹ ಕಾರ್ಖಾನೆಗಳು, ಮೈಸೂರಿನ ಸ್ಯಾಂಡಲ್ ಸೋಪು, ಮೈಸೂರಿನ ಗಂಧ, ಮೈಸೂರಿನ ಹತ್ತಿರದಲ್ಲೇ ಇರತಕ್ಕಂತಹ ಬಿಲಿ ಹಕ್ಕಿಗಳು ಹಾರಾಡುತ್ತಿರತಕ್ಕಂಥ ರಂಗನ ತಿಟ್ಟು. ಹೀಗೆ ಅದೇ ರೀತಿ ಬೆಂಗಳೂರಿಗೆ ಹೋದರೆ ಬೆಂಗಳೂರಿನ ಕೆಂಪೇಗೌಡ ಸರ್ಕಲ್, ವಿಧಾನಸೌಧ, ಹೈಕೋರ್ಟು, ಬೆಂಗಳೂರಿನ ಕುದುರೆಯ ರೇಸ್ ಕೋರ್ಸ್ ಮೈದಾನಗಳು. ಇದು ಬೆಂಗಳೂರಿನ ಇತಿಹಾಸ. ಆದರೆ ಮೈಸೂರು ಈ ರೀತಿ ಇದ್ದರೆ, ಉಡುಪಿಗೆ ಬಂದರೆ ಉಡುಪಿಯವರ ಇಡ್ಲಿ ದೋಸೆ, ಅವರ ಉಡುಪಿಯವರ ಇಡ್ಲಿ ಬಹಳ ಪ್ರಸಿದ್ಧವಾದದ್ದು. ಬೊಂಬಾಯಿಯಲ್ಲಿ ಅನೇಕ ಕನ್ನಡಿಗರು ಇರುವುದು ನಮ್ಮ ಉಡುಪಿ ಜಿಲ್ಲೆಯವರು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಪೊರೇಷನ್ ಬ್ಯಾಂಕಿನ ಉಗಮ ಅಬ್ದುಲ್ಲಾ ಹಾಜಿಯವರು ಉಡುಪಿ ಜಿಲ್ಲೆಯವರು. ಮಣಿಪಾಲ TMA ಪೈಗಳು ಉಡುಪಿಯವರು. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದರೆ ಏನೊಟ್ಟಿಗೆ ಯಾರಿಲ್ಲ. ಬ್ಯಾಂಕಿಂಗ್ಗಳ ತವರೂರು ಸಿಂಡಿಕೇಟ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ವಿಜಯ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಅದೇ ರೀತಿ ಅನೇಕ ವೈದ್ಯಕೀಯ ಕಾಲೇಜುಗಳ ತವರೂರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಆಕಾರದ ಹಂಚಿನ ಕಾರ್ಖಾನೆಗಳು, ಅದೇ ರೀತಿ ದಕ್ಷಿಣ ಕನ್ನಡಕ್ಕೆ ಆಗಮಿಸುವಂತಹ ವಿದೇಶಿ ನಾಡ ದೋಣಿಗಳು. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ವೈಶಿಷ್ಟ್ಯವನ್ನ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳು ಒಂದೊಂದು. ರಾಯಚೂರಿಗೆ ಹೋದರೆ ಅಲ್ಲಿ ವಿಶಾಲವಾದಂತಹ ಕೃಷಿ ಕಾಲೇಜುಗಳು, ಹೀಗೆ ಅದಿಲಶಾಹಿಯ ಗೋಡ್ ಗುಮ್ಮಟಗಳು, ಹೀಗೆ ಅನೇಕ ರೀತಿಯಲ್ಲಿ ಕರ್ನಾಟಕದಲ್ಲಿ ಅನೇಕ ಪ್ರಾಚೀನ. ಮತ್ತೊಂದು ಮರೆತು ಹೋಯ್ತು, ಬೇಲೂರು ಹಳೆಬೀಡು, ಅದು ನನಗೆ ಹೇಳಲಿಕ್ಕೆ ಮರೆತು ಹೋಯ್ತು. ಅದು ಎಲ್ಲ ಕಲೆಗಳಲ್ಲಿ ಬೇಲೂರು ಹಳೆಬೀಡು ಈ ರೀತಿಯಾಗಿ ಮತ್ತೊಂದು ಕಡೆ ನನಗೆ ಮರೆತು ಹೋಯ್ತು, ನೆನಪಾಗುವುದಿಲ್ಲ. ಈ ಶಿಲ್ಪಕಲೆಗೆ ಕರ್ನಾಟಕ ರಾಜ್ಯ ಬಹಳವಾದಂತಹ ಒಂದು ತವರೂರು ಆಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮಗೆ ಕನ್ನಡ ನಾಡಿನ ವೈಶಿಷ್ಟ್ಯ, ಕನ್ನಡ ನಾಡಿನ ಒಂದು ಪರಿಚಯವನ್ನು ನಿಮಗೆ ಒಂದು ಸಣ್ಣ ರೂಪದಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಆದ್ದರಿಂದ ಇವತ್ತು ಇಂಗ್ಲಿಷ್ನ ವ್ಯಾಪೋಹ ಅಂತ ಹೇಳಿದ್ರೆ, ನಾವು ಇವತ್ತು ಬರುವಾಗ ಒಂದು ಪತ್ರಿಕೆಯಲ್ಲಿ ನೋಡಿದೆ, ಕೇಂದ್ರ ಸರ್ಕಾರ ತರತಕ್ಕಂಥ ಎಲ್ಲ ಹುದ್ದೆಗಳಲ್ಲೂ ಒಂದು ಇಂಗ್ಲಿಷ್ನಲ್ಲಿ ಇರಬೇಕು, ಅಲ್ಲದಿದ್ದರೆ ಹಿಂದಿಯಲ್ಲಿ ಇರಬೇಕು. ಇವತ್ತಿನ ಪತ್ರಿಕೆಯಲ್ಲಿ ದುಡ್ಡು ಸ್ವಲ್ಪ ನೋಡಿ ಅದನ್ನು ತಿಳ್ಕೊಳ್ಬೇಕು. ನಾವು ಜ್ಞಾನ ಸಂಪಾದನೆಯನ್ನು ವಿಶಾಲವಾಗಿ ಮಾಡಬೇಕು. ಕೇಂದ್ರ ಸರ್ಕಾರದ ರಿಸರ್ವೇಶನ್ ಪೋಸ್ಟ್ಗಳು, ಇಂಡೋ ಟಿಬೇಟಿಯನ್ ಬಾರ್ಡರ್ ಪೋಸ್ಟ್ಗೆ ಇವತ್ತು ಹುದ್ದೆಗಳನ್ನು ಕರೆದಿದ್ದಾರೆ. ಬೇರೆ ಬೇರೆ ಕೈಗಾರಿಕಾ ಭದ್ರತಾ ಸಿಬ್ಬಂದಿಗೆ ಇವತ್ತು ಕಾಲ್ ಫಾರ್ ಮಾಡಿದ್ದಾರೆ. ಅದರಲ್ಲಿ ಕನ್ನಡದ ವಿಷಯವೇ ಇಲ್ಲ. ಅನೇಕ ರಾಜಕಾರಣಿಗಳು, ಅನೇಕ ಚಿಂತಕರು ಈ ಬಗ್ಗೆ ತಮ್ಮ ದಿಗ್ಭ್ರಮೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ದರಿಂದ ಕನ್ನಡ ಈಗಿನ ಇಂಗ್ಲಿಷ್ನ ವ್ಯಾಮೋಹದಲ್ಲಿ ಎಲ್ಲರಿಗೂ, ಎಲ್ಲ ರಾಜಕಾರಣಿಗಳು, ಎಲ್ಲ ನಾವು ನಮ್ಮ ಮಕ್ಕಳೆಲ್ಲ ಇವತ್ತು ಇಂಗ್ಲಿಷ್ ಶಾಲೆಗಳಿಗೆ ನಾವು ಕಲಿಸಿ, ಕನ್ನಡದ ಶಾಲೆಗಳು ಇವತ್ತು ನಲಿಕಲಿ ಹೊಸ 1ನೇ ಕ್ಲಾಸ್ನಲ್ಲೇ ಇಂಗ್ಲಿಷ್. ಆದ್ದರಿಂದ ಕನ್ನಡ ಹಿಂದೆ ಬೀರುತ್ತಿರತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ಕನ್ನಡವನ್ನು ಅಪ್ಪಿಕೊಳ್ಳೋಣ, ಕನ್ನಡವನ್ನು ಮುದ್ದಿಸೋಣ. ಕನ್ನಡದ ಇತಿಹಾಸ ಅಂತ ಹೇಳಿದ್ರೆ ಅದು ಇಲ್ಲಿ ಕೂತರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ವಿಚಾರಗಳು ಕನ್ನಡದಲ್ಲಿ ಅಡಗಿದೆ. ನಮ್ಮ BM ವಿದ್ಯಾಪಣವರು ಯಾವುದೇ ಸಭೆಯಲ್ಲಿ ಕೂಡ ಕನ್ನಡದ ಹಾಡನ್ನು ಆಗಾಗ ಅವರು ಹಾಡುತ್ತಾ ಇರುವುದನ್ನು ನೀವು ಕೇಳಿದ್ದೇವೆ. ಐಕ್ಯ ಒಂದೇ ಮಂತ್ರ, ಐಕ್ಯದಿಂದಲೇ ತಂತ್ರ, ಐಕ್ಯದಿಂದಲೇ ಸ್ವಾತಂತ್ರ್ಯ, ಐಕ್ಯಗಾನದಿ ರಾಷ್ಟ್ರ ತೇಲುತ್ತಿರಲಿ, ಐಕ್ಯಗಾನದಿ ರಾಷ್ಟ್ರ ತೇಲುತ್ತಿರಲಿ. ಹಿಂದೂಗಳೇ, ಮುಸ್ಲಿಮರೇ, ಸಿಖ್ಖರೇ, ಕ್ರಿಶ್ಚಿಯನರೇ, ಪಾರ್ಸಿಗಳೇ, ಎಲ್ಲರೂ ನಮ್ಮವರೇ, ಎಲ್ಲರೂ ನಮ್ಮವರೇ. ಎದೆಯರಳಲಿ, 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 ಎದೆಯರಳಲಿ ಅಂತ ಹೇಳಿ ಇದು BM ವಿದ್ಯಾಪಣವರು ಎಲ್ಲಾ ಜಾತಿಯನ್ನು ಒಟ್ಟಿಗೆ ಮಾಡಿಕೊಂಡು ಒಂದು ಸಹೋದರತೆ ಬೆಳೆಯಲಿ ಅಂತ ಹೇಳಿ ಹಾಡಿ ಹೊಗಲಿದಂತಹ ಒಬ್ಬ ನಾಯಕ ಅಂತ ಹೇಳಿದರೆ ನಮ್ಮ BM ನಾವೆಲ್ಲ ಮರೆತು ಬಿಟ್ಟಿದ್ದೇವೆ ಅನೇಕ ನಮ್ಮ ವ್ಯಕ್ತಿಗಳನ್ನು. ಅದೇ ರೀತಿ ಹಾಜಿ UK ಇಬ್ರಾಹಿಂ ಸಾಹೇಬರು ಕೂಡ ಒಬ್ಬ ಒಳ್ಳೆಯ ಬೇರೆ ವ್ಯಕ್ತಿತ್ವದ ವ್ಯಕ್ತಿ. ಉಲ್ಲಾಳ ಶ್ರೀನಿವಾಸ ಮಲ್ಯ ದಕ್ಷಿಣ ಕನ್ನಡ ಜಿಲ್ಲೆ MP, ಮಂಗಳೂರು ಹಾರ್ಬರ್ ಮಾಡಿದವರು, NMPT ಮಾಡಿದವರು, ನಮ್ಮ ನೇತ್ರಾವತಿ ಸೇತುವೆಯನ್ನು ಮಾಡಿದವರು. ಅವರು ಮಾಡದ ಕೆಲಸವಿಲ್ಲ. ಅವರು ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಯಾವಾಗಲೂ ಟೇಬಲ್ನಲ್ಲಿ ಇಟ್ಟು ಮ್ಯಾಪನ್ನು ನೋಡುವಂತೆ, ಎಲ್ಲಿ ಸಂಖ ಆಗಬೇಕು, ಎಲ್ಲಿ ಬ್ರಿಡ್ಜ್ ಆಗಬೇಕು ಅಂತ. ಉಲ್ಲಾಳ ಶ್ರೀನಿವಾಸ ಮಲ್ಯರು ನಮ್ಮ ಇದೆ, ಇಲ್ಲೆಲ್ಲ ಅವರ ನೆರೆಕರೆಯವರ ಸಂಬಂಧಿಕರೆಲ್ಲ ಇದ್ದಾರೆ. ತೊಕ್ಕೋಟ್ನಲ್ಲಿ ನಾವು ಒಂದು ಮೂರ್ತಿಯನ್ನು ಇಟ್ಟಿದ್ದೇವೆ.
ಈಗ ಅಲ್ಲಿ ರಸ್ತೆ ಅಗಲ ಮಾಡುವುದಕ್ಕಂತೇಳಿ ಆ ಮೂರ್ತಿಯನ್ನು ನಾವು ತೆಗೆದಿಟ್ಟಿದ್ದೇವೆ. ಇದು ಕನ್ನಡ ನಾಡಿನ ಇಂಪು, ಕನ್ನಡ ನಾಡಿನ ಕಂಪು, ಕನ್ನಡ ನಾಡಿನ ಸೊಂಪು. ಆ ಅಂಕುಶ ಬಿಟ್ಟಡಂ ನೆನವು ಜನ್ನಮಣಂ ಬನವಾಸಿ ದೇಶಂ ಅಂತ ಹೇಳಿ, ಬನವಾಸಿಯ ಹಕ್ಕಿಗಳ ಕೂಗು, ಚಿಲಿಪಿಲಿ ಗಾಣ, ಹಕ್ಕಿಗಳು ಹಾರುವುದು, ವಿಶಾಲವಾದಂಥ ಆಕಾಶದ ನೀಲಿ ಬಣ್ಣ, ಹೀಗೆ ಕವಿ ಆ ವಿಧ ವಿಧವಾಗಿ ಕನ್ನಡವನ್ನು ಹೊಗಳ್ತಾ ಇದ್ದಾನೆ. ಆದ್ದರಿಂದ ಇವೆಲ್ಲರೂ ಕನ್ನಡದ ಮೇಲೆ ಪ್ರೀತಿಯಿಂದ, ಕನ್ನಡದ ಮೇಲೆ ಅಭಿಮಾನದಿಂದ, ಕನ್ನಡದ ಮೇಲೆ ಸ್ವಾಭಿಮಾನದಿಂದ ತಾವೆಲ್ಲ ಬೆಲಿಕೆ, ತಮ್ಮ ಅನೇಕ ಬೆಲಿಕೆ ಬರುವುದು ಅಂತ ಹೇಳಿದ್ರೆ ಸ್ವಲ್ಪ ಕುಟುಂಬ ಜೀವನ ಇದ್ದವರಿಗೆ ತುಂಬ ಕಷ್ಟ. ಆದ್ದರಿಂದ ಅಂದರೆ ಎಲ್ಲರೂ ಬರಲಿಲ್ಲ ನೋಡಿ, ಯಾಕೆ ಅವರವರ ಕೆಲಸಗಳಿರ್ತದೆ. ಆದರೂ ಕೂಡ ನಮ್ಮ ಚಪ್ಪಾರನವರು ಯಾವತ್ತೂ ಕಾಣುವುದಿಲ್ಲ. ಇವತ್ತು ವಿಶೇಷವಾಗಿ ಅವರಿಗೆ ಅವರು ಬಂದಿದ್ದಾರೆ. ತಾವು ಇಂಥ ಕಾರ್ಯಕ್ರಮಕ್ಕೆ ಬಂದರೆ ನಮಗೆ ಕೂಡ ಒಂದು ಖುಷಿ ಆಗ್ತದೆ. ನಾವೆಲ್ಲರೂ ಒಂದೇ ತೋಟದ ಹೂಗಳು ಅಂತೇವೆ. ಅದೇ ರೀತಿ ನಮ್ಮ ಇವರು ಎಲ್ಲ ಸಭೆಯಲ್ಲೂ ಇರ್ತಾರೆ, ತೊಂದರೆ ಇಲ್ಲ. ಬಚ್ಚಿದ ಕೂಡ ಯಾವಾಗಲೂ ಒಮ್ಮೆ ಕಾಣೋದು. ಇವತ್ತು ಬಂದಿದ್ದಾರಲ್ಲ, ಬಂದದ್ದು ಒಳ್ಳೆಯದಾಯ್ತು. ರೇಷ್ಮಾ ಮೇಡಮ್, ಮತ್ತೆ ನಮ್ಮ ಮಮತಾ ಮೇಡಮ್, ಮತ್ತೆ ಸುರೇಂದ್ರ ಸರ್ ಅವರು, ಅದೇ ರೀತಿ ನಮ್ಮ ಬೇರೆ ಯಾರು ಬಿಟ್ಟು ಹೋಗಿದ್ದಾರೆ, ಅಜೀಜ್ ಅವರು ಕೋಟೆಪುರದಿಂದ ಬಂದಿದ್ದಾರೆ ನೋಡಿ, ತುತ್ತ ತುದಿಯಿಂದಲೇ ಬಂದಿದ್ದಾರೆ. ಹೀಗೆ ಎಲ್ಲರೂ ಬಂದು ಒಂದು ವಿಚಾರಗಳು. ಹೆಲ್ತ್ ಆಫೀಸರ್, ನಮ್ಮ ಆರೋಗ್ಯ ಎಲ್ಲ ಸರಿ ಇರ್ಬೇಕಲ್ಲ, ಅದಕ್ಕೆ ನಿನ್ನ ಹೆಸರು ಜೈಶಂಕರ್. ರವಿಕೃಷ್ಣ ಬೆಳಿಗ್ಗೆ ಬಂದಿದ್ದಾರೆ. ಬೇಗ ಹೇಳು. ಸಾಜಿತಿ, ಮತ್ತೆ ಮಹೇಂದ್ರ, ಎಲ್ಲ ಅಧಿಕಾರಿಗಳು, ನಮ್ಮ ಮ್ಯಾನೇಜರ್ ಅವರು ಬೆಳಿಗ್ಗೆ ಬಂದಿದ್ದಾರೆ. ಸರಿ ಬರೀಬೇಕು ಮೀಟಿಂಗ್ ಅದರಲ್ಲಿ, ಎಲ್ಲ ಬಂದಿದ್ದಾರೆ. ಇಂಜಿನಿಯರ್ ತುಳಸಿ ಬೇಕಲ್ಲ ನನಗೆ, ನಮ್ಮ ಎಸ್ಟಿಮೇಟ್ ಎಲ್ಲ ಹಾಕಿದ್ದಾರೆ, ಎಲ್ಲ ಬೆಳಿಗ್ಗೆ ಬಂದಿದ್ದಾರೆ. ಹಾಗೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಅಬ್ಬಾಸ್ ಬೆಳಿಗ್ಗೆ ಬಂದಿದ್ದಾನೆ, ನಮಗೆ ಚಾದ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾನೆ. ಹಾಗೆ ನಮ್ಮ ಇವರ ಭರ್ತಂಡತ್ತಿನವರು, ಹೆಸರು ಸರಿ ಬರುವುದಿಲ್ಲ, ಇವರು ಸುಪ್ರಿಯಾ ಮೇಡಮ್ ಅವರು, ಮತ್ತೆ ಭರ್ತಂಡತ್ತಿನವರ ಹೆಸರು ನಮಿತಾ ಮೇಡಮ್ ರವರು, ಮತ್ತೆ ನಮ್ಮ ರಶ್ಮಿತಾ, ಅನುಷ, ಎಲ್ಲ ಹೂವಿನ ಹೆಸರು, ಶೋಭಾ, ಎಲ್ಲರ ಮುಖ ಶೋಭಾವಾಯಮಾನವಾಗಿ ಸವಿತಾ, ಮತ್ತೆ ಹೇಳು ಬೇಗ ರೋಹಿನಾಥ್ ನಮ್ಗೆ ಬೇಕಲ್ಲ, ನಮ್ಮ ಇವರು ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಮತ್ತೆ ಪಾರಸಿಕ ಜೈನರ ಉದ್ಯಾನ ಅಂತ ಹೇಳಿ ನನಗೊಂದು ಪದ್ಯಾಡ್ಲಿಕ್ಕೆ ಒಂದು 2 ನಿಮಿಷ ಮಾತಾಡ್ಲಿ. ಮತ್ತೆ ನಾನು ಹಬ್ಬಕರಣಿಯ ಬಗ್ಗೆ ಒಂದು 2 ಮಾತಾಡ್ತೇನೆ. ಎಲ್ಲರಿಗೂ 62 ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇನ್ನೊಂದು ಖುಷಿಯನ್ನು ನಮ್ಮ ಮುಖಚೇರಿ ಸರ್ ಇಂಥ ನಮ್ಮದು ಮೊದಲ ಉಳ್ಳಾಳದ BM ಇದಿನಬ್ಬರವರು ಇದ್ರು ಮೊದಲು, ಈಗ ಅವರಿಲ್ಲ. ಅವರ ಜಾಗಕ್ಕೆ ನಮ್ಮ ಮುಖಚೇರಿ ಸರ್ ಅವರು ಬಂದ ಹಾಗೆ ಆಗಿದೆ. ಒಳ್ಳೆ ಮಾತಾಡಿದ್ದಾರೆ. ಹಾಗೆ ಇನ್ನೊಂದು ಖುಷಿ ಅಂದರೆ ಇವತ್ತು ಸಾಧ್ಯವಾದಷ್ಟು ನಮ್ಮ ಸ್ಟಾಫ್ಗಳಿದ್ದಾರೆ. ನಮ್ಮ ಕಮಿಷನರ್ನ ಮೊದಲ ಇದು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ, ಹಾಗಾಗಿ ಒಳ್ಳೆ ಸ್ಪಂದನೆ ಎಲ್ಲ ನಮ್ಮ ಸಿಬ್ಬಂದಿಗಳಾಗಲಿ ಸದಸ್ಯರಾಗಲಿ ಬಂದಿದ್ದಾರೆ. ಹೀಗೆ ಮುಂದೆಯೂ ಈ ಕಾರ್ಯಕ್ರಮಗಳು ಇಷ್ಟು ಯಶಸ್ವಿಯಾಗಿ ನಡೆಯಲಿ ಅಂತ ನಾನು ಕೇಳಿಕೊಳ್ತೇನೆ. ಹಾಗೂ ಎಲ್ಲರಿಗೂ ಈ ಒಂದು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲ ಸದಸ್ಯರೇ, ಸಿಬ್ಬಂದಿ ವರ್ಗದವರೇ, ಈಗ ತಾನೇ ಇದನ್ನೇ ಬರೋರು ದಿವಂಗತ ಅಜ್ಜಿ ಅವರು ಮತ್ತೆ ಮಾತಾಡ್ತಿದ್ದಾರೆ. ನಮ್ಮ ಮೋಡಕ್ಕನವರೆಲ್ಲ ಊರ ಎಸ್ ಎಲ್ಲ ಹೇಳಿದ್ದಾರೆ. ಒಳ್ಳೆಯ ಜನರು, ಒಂದು 6-7 ಸರಿ ಇನ್ನಾಗಿದ್ದಾರೆ, ಮಾಜಿ ಅಧ್ಯಕ್ಷರಾಗಿದ್ದಾರೆ. ಎಲ್ಲ ವಿಷಯ ಅವ್ರಿಗೆ ಗೊತ್ತುಂಟು. ಅವ್ರಿಗೆ ನಾವು ಆಶ್ರಮ ದೇವರ ಆಶ್ರಮ ಇರಲಿ, ಅವರಿಗೆ ಮುಂದೆ ಸಹ ಅವ್ರ ಆ್ಯಕ್ಟಿವಿಟಿ ಇರಲಿ. ಈ ನಗರಸಭೆ ಇನ್ನೂ ಒಂದು 5 ವರ್ಷ ಉಂಟು, ಅದರಲ್ಲಿ ಅವರು ಆ್ಯಕ್ಟಿವಿಟಿ ಇದ್ದು ಎಲ್ಲರಿಗೆ ಸಪೋರ್ಟ್ ಮಾಡಿ ಎಲ್ಲ ಸದ ಕಾಮಗಾರಿ ಮುಂದೆ ದಿವಸದಲ್ಲಿ ಒಳ್ಳೆ ರೀತಿಯಲ್ಲಿ ಕಾಮಗಾರಿ ಆಗಲಿ, ಕುಡಿಯೋ ನೀರು ಆಗಲಿ, ಕಸದ ಗಾಡಿ ಆಗಲಿ, ಬೇರೆ ಬೇರೆ ರೀತಿಯಲ್ಲಿ ಆಯುಕ್ತರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ಸದಸ್ಯರಿಗೆ ಸಪೋರ್ಟ್ ಮಾಡಬೇಕಂತ ನನ್ನನ್ನು ಕರೆದಕ್ಕೆ ಒಂದು ಶುಭಾಶಯ. ಅಧ್ಯಕ್ಷರ, ಉಪಾಧ್ಯಕ್ಷರು ಹಾಗೂ ಇಲ್ಲಿ ಬಂದಂಥ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದ ಸ್ವಾಗತ ಹೇಳ್ತಾರೆ. 67ನೇ ಕನ್ನಡ ರಾಜ್ಯೋತ್ಸವ ಅದನ್ನು ಈ ನಗರಸಭೆಯಲ್ಲಿ ಆಚರಿಸಲು ತುಂಬ ಖುಷಿಯಾಗ್ತದೆ. ಯಾಕೆಂದರೆ ಇಲ್ಲಿ ಯಾವಾಗ ನೋಡಿದ್ರು ಸಿಬ್ಬಂದಿಗಳು ಇರುವುದಿಲ್ಲ, 2-3 ಇರ್ತಾರೆ ಸಿಬ್ಬಂದಿಗಳು. ಇವತ್ತು ಎಲ್ಲ ಸಿಬ್ಬಂದಿಗಳು
ಇರುವಾಗ ಕಾಣ್ತಾ ಉಂಟು. ಅದಕ್ಕೆ ಪ್ರಪ್ರಥಮವಾಗಿ ಅವರಿಗೆ ಸ್ವಾಗತವನ್ನು ಹೇಳ್ಬೇಕು. ಯಾಕಂದ್ರೆ ಅವ್ರು ಬಂದಿಲ್ಲ ಯಾವುದೇ ಪ್ರೋಗ್ರಾಮ್ಗೆ. ಇವತ್ತೆಲ್ಲರೂ ಬಂದಿದ್ದಾರೆ, ಅದೇ ನಮಗೆ ಖುಷಿ. ಯಾಕೆಂದ್ರೆ ಮೇಡಮ್ ಬಂದ ಮೇಲೆ ಇದು ಮೊದಲ ಟೈಮ್ ಏನು ಇವರು ಬರುವುದು. ಇಲ್ಲದ್ರೆ ಇಷ್ಟರೊಳಗೆ ಕಮಿಷನರ್ ಯಾರೇ ಇರಲಿ ಯಾರು ಕೂಡ ಇರುವುದಿಲ್ಲ, 2-3 ಅಷ್ಟೇ ಮಂದಿ ಇರುವುದಕ್ಕೆ. ಅದರಿಂದ ಆದಷ್ಟು ಸದಸ್ಯರು ಕೂಡ ಬಂದಿದ್ದಾರೆ. ಎಲ್ಲರಿಗೂ ಮಗನೊಮ್ಮೆ ಹೇಳ್ತಿದ್ದೇನೆ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ನಾಡಿನ ವೀರರ ಮನೆಯ ಗಂಡು ಭೂಮಿಯ ವೀರನಾಡಿನ ಚರಿತೆಯ ನಾನು ಹಾಡುವೆ. ಕನ್ನಡ ನಾಡಿನ ವೀರರ ಮನೆಯ ಗಂಡು ಭೂಮಿಯ ವೀರನ ಚರಿತೆಯ ನಾನು ಹಾಡುವೆ. ಉಲಾಲ ನಾಡಿನ ವೀರರ ಮನೆಯ ಗಂಡು ಭೂಮಿಯ ವೀರನಾಡಿನ ಚರಿತೆಯ ನಾನು ಹಾಡುವೆ. ಉಲಾಲ ನಾಡಿನ ವೀರರ ಮನೆಯ ಗಂಡು ಭೂಮಿಯ ವೀರನಾಡಿನ ಚರಿತೆಯ ನಾನು ಹಾಡುವೆ. ಪೋರ್ಚುಗೀಸರು ಯುದ್ಧಕ್ಕೆ ಬರಲು, ಪೋರ್ಚುಗೀಸರು ಯುದ್ಧಕ್ಕೆ ಬರಲು ರುದ್ರಪಾದಯ ಹತ್ತಿದಳು, ರುದ್ರಪಾದಯ ಹತ್ತಿದಳು, ರುದ್ರಪಾದಯ ಹತ್ತಿದಳು. ಪೋರ್ಚುಗೀಸರ ಪರ್ವತು ಕಂಡು ಮೆಟ್ಟಿದಳು, ಹಿಮ್ಮೆಟ್ಟಿದಳು. ಪೋರ್ಚುಗೀಸರ ಮೆಟ್ಟಿದಳು, ಪೋರ್ಚುಗೀಸರ ಹಿಮ್ಮೆಟ್ಟಿದಳು. ಉಲಾಲ ನಾಡಿನ ವೀರರ ಮನೆಯ ಗಂಡು ಭೂಮಿಯ ವೀರನಾಡಿನ ಚರಿತೆಯ ನಾನು ಹಾಡುವೆ, ಚರಿತೆಯ ನಾನು ಹಾಡುವೆ. ಯಾರವಳು ಆ ಅಬ್ಬಕ್ಕ, ಈ ನಾಡು ಕಂಡ ಅಬ್ಬಕ್ಕ, ಈ ನೀಡು ಕಂಡ ಅಬ್ಬಕ್ಕ, ಈ ವೀಡು ಕಂಡ ಅಬ್ಬಕ್ಕ. ಮನೆ ಮನೆ ಮಾತಿನ ಅಬ್ಬಕ್ಕ, ನಮ್ಮಯ ನಿಮ್ಮಯ ಅಬ್ಬಕ್ಕ, ಮನೆ ಮನೆ ಮಾತಿನ ಅಬ್ಬಕ್ಕ. ಉಲಾಲ ನಾಡಿನ ವೀರರ ಮನೆಯ ಗಂಡು ಭೂಮಿಯ ವೀರನಾಡಿನ ಚರಿತೆಯ ನಾನು ಹಾಡುವೆ. ಈ ನಾಡು ಕನ್ನಡ, ಈ ಬೀಡು ಕನ್ನಡ, ನೀ ಹಾಡು ಕನ್ನಡ, ನೀ ನೋಡು ಕನ್ನಡ. ಕನ್ನಡ ಸಾಲು ಸಾಲು ತೆಂಗಿನ ಮರಗಳಿರುವವೋ, ಸಾಲದಪ್ಪ ನೋಡಲು ಕಣ್ಣು ಸಾಲವೋ. ಈ ನಾಡು ಕನ್ನಡ, ಈ ಬೀಡು ಕನ್ನಡ, ನೀ ಹಾಡು ಕನ್ನಡ, ನೀ ನೋಡು ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ, ಎಲ್ಲರಿಗೂ ಜಯವಾದ. ಇವತ್ತಿನ ಕಾರ್ಯಕ್ರಮದಲ್ಲಿ ಇರುವಂತಹ ಅಧ್ಯಕ್ಷರೇ, ಪೌರಾಯುಕ್ತರೇ, ನಗರಸಭೆ ಸದಸ್ಯರೇ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ, ನಮಗೆಲ್ಲರಿಗೂ ನಾನು 67ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ವಿಶೇಷವಾಗಿ ಯಾವತ್ತೂ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಯಾರೇ ಎಷ್ಟೇ ಮಾತಾಡಿದರೂ ಕೂಡ ಆ ಎಲ್ಲ ಮಾತನ್ನು ಒಂದು ಸ್ಕೇಲಲ್ಲಿ ಇಟ್ಟರೂ ಕೂಡ, ನಮ್ಮೆಲ್ಲರ ಮಾತನ್ನು ಒಂದು ಸ್ಕೇಲಲ್ಲಿ ಇಟ್ಟರೂ ಕೂಡ ಮೊಹಮ್ಮದ್ ಮುಕ್ಕಚೇರಿಯವರ ಮಾತು ಆ ಸ್ಕೇಲಿಗೆ ಜಾಸ್ತಿ ತೂಕನೆ ಬರ್ತದೆ ಅಂತ ಹೇಳ್ತಾ ಇದ್ದೇನೆ. ಮತ್ತು ಅವರು ಇದ್ದ ಸಂದರ್ಭ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಬಹಳಷ್ಟು ನಮ್ಮೆಲ್ಲರ ಮನರಂಜಿಸುವಂತಹ ಒಂದು ಕಾರ್ಯ ಅವರು ಮಾಡ್ತಾ ಇದ್ದಾರೆ. ಮತ್ತು ಅದಲ್ಲದೆ ನಾವು ಎಷ್ಟು ವಿಚಾರಗಳನ್ನು ತಿಳಿದರೂ ಕೂಡ ನಮ್ಮ ಜೀವನದ ಒಂದು ವ್ಯವಸ್ಥೆಯಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಬದುಕು ಕಟ್ಟಿಕೊಂಡು ಇದ್ದರೂ ಕೂಡ ಮೊಹಮ್ಮದ್ ಮುಕ್ಕಚೇರಿಯವರ ಒಂದು ಬದುಕಿನ ಒಂದು ವ್ಯವಸ್ಥೆ ಬಹಳ ಒಂದು ಹೇಳಲು ಅಸಾಧ್ಯವಾದಂತಹ ಒಂದು ರೀತಿಯಲ್ಲಿ ಅವರ ಬದುಕು ಕಾಣಲು ಸಿಗ್ತದೆ. ಯಾಕೆಂತ ಹೇಳಿದರೆ ಈ ಸಂದರ್ಭದಲ್ಲಿ ಅವರ ಬಗ್ಗೆ ನಾನು ಒಂದು 2 ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವರ ಆ ಆರೋಗ್ಯ ಯಾವ ರೀತಿ ಇದೆ ಅಂತ ಹೇಳಿ ನಾವು ಬಹಳಷ್ಟು ಹತ್ತಿರದಲ್ಲಿ ನಾವು ನೋಡಿಕೊಂಡವರು. ಆದರೆ ಆ ಆರೋಗ್ಯ ಆ ರೀತಿ ಇದ್ರೂ ಕೂಡ ಅದೆಲ್ಲವನ್ನು ಒಂದು ಸೈಡಲ್ಲಿ ಇಟ್ಕೊಂಡು ನಮಗಿಂತ ಒಬ್ಬ ಆರೋಗ್ಯವಂತರ ರೀತಿಯಲ್ಲಿ ಅವರ ವರ್ತನೆಗಳು, ಅವರ ವಿಚಾರಧಾರೆಗಳು ಅದು ನಮಗೆಲ್ಲರಿಗೂ ಒಂದು ಮಾದರಿಯಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸುತ್ತಾ, ಮತ್ತೆ ಜಗತ್ತಿನ ಸೃಷ್ಟಿಕರ್ತನು ಅವರಿಗೆ ಆರೋಗ್ಯಪೂರ್ಣವಾದ ಆಯುಷ್ಯವನ್ನು ಅವರಿಗೆ ಕರುಣಿಸಲಿ, ನಮಗೆಲ್ಲರಿಗೂ ಅದೇ ರೀತಿ ಕರುಣಿಸಲಿ ಅಂತ ಹೇಳಿಕೊಳ್ಳುತ್ತಾ, ನಾವು ಈ ರಾಜ್ಯೋತ್ಸವದ ವಿಚಾರದಲ್ಲಿ ನಮಗೆ ಹೆಚ್ಚೇನು ಹೇಳಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಅವರ ಅನುಭವದ ಮಾತುಗಳು, ಅವರ ವಿಚಾರಧಾರೆಗಳು, ಅವರು ಹೇಳಿಕೊಟ್ಟಂತಹ ಏನು ವಿಷಯಗಳಿದೆ ಅದರಂತೆ ನಮ್ಮ ಜೀವನದಲ್ಲಿ ನಾವು ಆ ಕನ್ನಡಕ್ಕೋಸ್ಕರ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಹೋಗೋಣ. ಮತ್ತು ತಮಗೆಲ್ಲರಿಗೂ ಮತ್ತೊಂದು ವಿಶೇಷ ನೆನಪಾಯಿತು, ನಮಿತಾ ಮತ್ತು ರೇಷ್ಮನ್ ಅವರೆಲ್ಲ ಹೇಳಿದರು. ಯಾಕೆಂತ ಹೇಳಿದರೆ
ಮನೆಯ ಯಜಮಾನ ಯಾವತ್ತೂ ಪರ್ಫೆಕ್ಟ್ ಆಗಿ ಇದ್ರೆ ಅದರಲ್ಲಿರುವಂತಹ ಹಾಲು ಕೂಡ ಪರ್ಫೆಕ್ಟ್ ಆಗಿ ಇರ್ತದೆ. ಮನೆಯ ಯಜಮಾನ ಆತ ಪ್ರಬುದ್ಧನಾಗಿ ಇಲ್ಲದಿದ್ರೆ ಮನೆಯ ಹಾಲು ಕೂಡ ಅಪವೃದ್ಧತೆಯಿಂದ ಇರುತ್ತದೆ ಅನ್ನೋದಕ್ಕೆ ನಾವು ಇದೊಂದು ದಿಟ್ಟ ನಿದರ್ಶನ. ಯಾಕಂತ ಹೇಳಿದ್ರೆ ನಮ್ಮ ಅಧ್ಯಕ್ಷರು ಆಡಳಿತ ನಡೆಸ್ಕೊಂಡು ಹೋದ್ರು ಕೂಡ ನಮ್ಮ ಪೌರಾಯುಕ್ತರು ಒಂದು ರೀತಿಯಲ್ಲಿ ನಮ್ಮಲ್ಲಿರುವ ಯಾರು ಸಿಬ್ಬಂದಿ ವರ್ಗ ಇದ್ದಾರೆ ಅವರ ಪ್ರೀತಿ ವಿಶ್ವಾಸ ಗೌರವವನ್ನು ಅವರು ಗಳಿಸಿಕೊಂಡಿದ್ದಾರೆ. ಅದಕ್ಕೆ ನೀವೆಲ್ಲ ಬಂದಂತಹ ಎಲ್ಲ ಸಿಬ್ಬಂದಿ ವರ್ಗ ಇದಕ್ಕೆ ಸಾಕ್ಷಿ ಅಂತ ಹೇಳಿಕೊಳ್ಳುತ್ತಾ ತಮ್ಮ ಏನು ಕೆಲಸ ಕಾರ್ಯಗಳು ಪೌರಾಯುಕ್ತರಿದೆ, ತಮ್ಮ ಸಿಸ್ಟಮ್ ಇದೆ, ಅದೇ ರೀತಿ ಮುಂದುವರಿಸಿಕೊಂಡು ಹೋಗಿ ಇನ್ನು ಬರುವಂತಹ ಯಾರು ಇಲ್ಲಿ ಬರುವಂತಹ ಎಲ್ಲರಿಗೂ ಕೂಡ ತಮ್ಮ ವಿಚಾರಧಾರೆಗಳು ಮಾದರಿಯಾಗಲಿ. ಅದೇ ರೀತಿ ನಮ್ಮ ಅಧ್ಯಕ್ಷರು ಮೊನ್ನೆ ಮೀಟಿಂಗ್ ಅಲ್ಲಿ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ದಾರೆ. ಅವರು ಕೂಡ ಇನ್ನೂ ಕೂಡ ಹೆಚ್ಚು ಗಟ್ಟಿತನ ಅವರಿಗೆ ಭಗವಂತ ಕೊಡ್ಲಿ ಅಂತ ಹೇಳಿಕೊಳ್ಳುತ್ತಾ, ನಾವು ಏನೇ ಚರ್ಚೆಗಳು ಮೀಟಿಂಗ್ ಅಲ್ಲಿ ಕೂಡ ಮಾಡಿದ್ರು ಕೂಡ ನಾವು ಅಲ್ಲಿಂದ ಹೊರಗೆ ಬಂದಾಗ ನಾವೆಲ್ಲರೂ ಪರಸ್ಪರ ಸಹೋದರರೇ. ಅದರಿಂದ ನಮ್ಗೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗೌರವಾನ್ವಿತ ನಗರಸಭಾ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಎಲ್ಲ ಸದಸ್ಯರುಗಳೇ ಹಾಗೂ ನನ್ನ ಪ್ರೀತಿಯ ಸಿಬ್ಬಂದಿ ವರ್ಗದವರೇ, ಇವತ್ತು ನಾವು 67ನೆಯ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಹೆಚ್ಚು ವಿಷಯ ನಾನು ಹೇಳೋದೇ ಬೇಡ, ಯಾಕಂದರೆ ಕಚೇರಿ ಸರ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ, ಇನ್ನೇನು ಉಳಿಸಿಲ್ಲ. ಆದರೆ ಮೊದಲು ನನ್ನ ಮಾತನ್ನು ಪ್ರಾರಂಭಿಸುವ ಮೊದಲು ಕ್ಷಮೆ ಇರಲಿ, ನಾನು ಬರುವಾಗ ಸ್ವಲ್ಪ ತಡವಾಗಿದೆ ಅದಕ್ಕೆ. ಮತ್ತು ಇನ್ನು ನಾವು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಹೇಳಬೇಕು ಅಂತಂದರೆ, ಗೊತ್ತಿದೆ ಸರ್ ಹೇಳಿದಾಗೇ ನಮ್ಮ ಆದಿಕವಿ ಪಂಪ ಅಂತ ಕರಿತೇವೆ ನಾವು. ಅಂದರೆ ಕನ್ನಡ ಭಾಷೆ ಅನ್ನುವಂಥದ್ದು ಜಗತ್ತಿನ ಪುರಾತನ ಭಾಷೆಗಳಲ್ಲಿ ಒಂದು. ಈಗ ಹೇಗೆ ನಾವು ತಮಿಳು ಅನ್ನುವಂಥದ್ದು ವಿಶ್ವದಲ್ಲಿ ಅತ್ಯಂತ ಪ್ರಾಚೀನ ಭಾಷೆ ಅಂತೀವಿ, ಹಾಗೆ ನಮ್ಮ ಕನ್ನಡ ಭಾಷೆ ಕೂಡ ದ್ರಾವಿಡ ಭಾಷೆಗಳಲ್ಲಿ ಅತ್ಯಂತ ಹಳೆಯ ಭಾಷೆ. ಜಗತ್ತಿನ ಅತ್ಯಂತ ಹಳೆಯ 10 ಭಾಷೆಗಳಲ್ಲಿ ಕನ್ನಡ ಕೂಡ ಒಂದು. ಹಾಗಾಗಿ ಆದರೆ ನಾವು ಇವಾಗ ಯಾವ ಪರಿಸ್ಥಿತಿಲಿ ಇದ್ದೀವಿ ಅಂತಂದರೆ, ನಮಗೆ ಒಂದು ಇಂಗ್ಲೀಷ್ ವ್ಯಾಮೋಹ. ನಮಗೇನಿದ್ರು ಅದು ಗಡಿಯಿಂದ ಆಚೆ ಬರಬೇಕು, ಫಾರಿನ್ ಬ್ರ್ಯಾಂಡ್ ಆಗಿಬಿಟ್ರೆ ನಮಗೆ ಒಂದು ಖುಷಿ. ಅಲ್ಲಿ ಅವರು ಎಷ್ಟೇ ಕಳಪೆ, ಈಗ ಫಾರಿನ್ ಚಾಕ್ಲೇಟ್ಸ್ ಅಂದರೆ ತುಂಬ ಖುಷಿಯಾಗಿ ತಿಂತೀವಿ, ನಮ್ಮಲ್ಲೇ ತಯಾರಾಗುವಂಥ ಕ್ಯಾಂಪ್ಕೋ ಅಂದರೆ ನಾವು ಹಿಂಜರಿತೀವಿ, ಅಯ್ಯೋ ಇದೇನೋ ಅಂತ. ಬಟ್ ಇಲ್ಲಿ ಕ್ಯಾಂಪ್ಕೋ ಅನ್ನೋದು ಕರ್ನಾಟಕದ ಒಂದು ಹೆಮ್ಮೆಯ ಬ್ರ್ಯಾಂಡ್ ಅದು ಆ್ಯಕ್ಚುಲಿ. ಆದರೂ ಕೂಡ ನಾನು ಕೂಡ ನೋಡಿ ಎಷ್ಟು ಇನ್ಫ್ಲೂಯೆನ್ಸಿಗೆ ಒಳಗಾಗಿದ್ದೀನಿ ಇಂಗ್ಲೀಷ್ನು ಅಂತಂದರೆ, ಮಧ್ಯೆ ಮಾತಾಡುವಾಗ ಆಂಗ್ಲ ಭಾಷೆ ಶಬ್ದಗಳನ್ನೇ ಬಳಸ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಬೇರೆ ದೇಶದಿಂದ ಬಂದಿದ್ದು ಬಹಳ ಉತ್ತಮ ಗುಣಮಟ್ಟದ್ದು. ನಮ್ಮ ಭಾರತ ದೇಶ ಅಥವಾ ಕನ್ನಡ ನಾಡಿನಲ್ಲಿ ನಾವು ಬಳಸುವಂಥ ಭಾಷೆ ಇರ್ಬೋದು ಅಥವಾ ನಮ್ಮ ತನ ಇರಬಹುದು, ಇದನ್ನು ನಾವು ಉಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಯಾವತ್ತೂ ನಮ್ಮ ದೇಶೀಯ ಸಂಸ್ಕೃತಿಯನ್ನು, ನಮ್ಮ ಭಾಷೆಯ, ನಮ್ಮ ಪ್ರಾಂತ್ಯದ ಸಂಸ್ಕೃತಿಯನ್ನು, ಭಾಷೆಯನ್ನು, ಇಲ್ಲಿರುವ ವ್ಯಕ್ತಿಗಳನ್ನು, ಇದನ್ನೇ ಅವರ ವಿಚಾರಧಾರೆಗಳನ್ನು, ಇದನ್ನು ಗೌರವಿಸೋದನ್ನು ನಾವಿವತ್ತು ಮಕ್ಕಳಿಗೆ ಕಲಿಸ್ಕೊಡ್ಬೇಕಾಗಿದೆ. ನಾವು ಬರೀ ಕನ್ನಡ ಅಂತ ನವೆಂಬರ್ ತಿಂಗಳಲ್ಲೆಲ್ಲ ಕಿರ್ಚಾಡಿ ಬಾಕಿ ದಿನಗಳಲ್ಲಿ ಕನ್ನಡವನ್ನು ಬಿಟ್ಟು ಹೋಗೋದು ಇದು ಸರಿಯಲ್ಲ. ನಾವು ಚಿಕ್ಕ ಮಕ್ಕಳಿಗೆ ನಮ್ಮ ಭಾಷೆಯ, ನಮ್ಮ ತಾಯ್ನುಡಿಯ ಬಗ್ಗೆ ನಾವು ಅವರಿಗೆ ಕಲಿಸ್ಕೊಡ್ಬೇಕಾಗಿದೆ. ಇಂಗ್ಲೀಷ್ ಕಲಿಸೋಣ, ಅದು ಬೇಕೇ ಬೇಕು. ಪ್ರಪಂಚದಲ್ಲಿ ನಾವು ಯಾವುದೇ ಭಾಗದಲ್ಲಿ ಹೋಗಿ ನಾನು ಕನ್ನಡ ಮಾತಾಡಿ ನಾನು ಒಂದು ಸರ್ವೈವ್ ಆಗ್ತೀನಿ ಅನ್ನೋದು ಇವತ್ತಿನ ದಿನದಲ್ಲಿ ಕಷ್ಟ. ಆದರೆ ನಮ್ಮ ಒಂದು ಮಗು ತನ್ನ ಮಾತೃಭಾಷೆಯಲ್ಲಿ ಏನು ಕಲಿಯುತ್ತೋ, ಏನು ತನ್ನನ್ನು ಅದು ಮನಸ್ಸಿನಲ್ಲಿ ಗಟ್ಟಿಗೊಳಿಸ್ಕೊಳ್ಳುತ್ತೋ, ಅದು ನಿರಂತರವಾಗಿ ಇರುತ್ತೆ ಇದ್ರ ಜೊತೆಯಲ್ಲಿ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಕನ್ನಡ ಭಾಷೆ ಇತಿಹಾಸದ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ನಮ್ಮ ಕನ್ನಡ ನಾಡಿನ ಮೊದಲ ರಾಜವಂಶ ಕದಂಬ ವಂಶ. ಅದಕ್ಕೆ ಪಂಪ ಹೇಳ್ತಾನೆ, ಬನವಾಸಿ ದೇಶದೊಳ್ಳು, ಅಂದರೆ ಬನವಾಸಿ ಕದಂಬರ ರಾಜಧಾನಿಯಾಗಿತ್ತು, ಅದಕ್ಕೋಸ್ಕರ. ಹೀಗೆ ಪಂಪನಿಂದ ಹಿಡಿದು ಬಂದು ನಾವು ಅನೇಕ ಸಾಹಿತ್ಯದ, ಅಂದರೆ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ, ನವ್ಯ, ನವೋದಯ, ಈ ಥರ ಎಲ್ಲ ಅನೇಕ ಶೈಲಿಗಳನ್ನು ನಾವು ನೋಡ್ತೇವೆ. ಇದು ಎಲ್ಲದರ ಪರಿಚಯ ನಮ್ಮ ಮಕ್ಕಳಿಗೆ ಇಲ್ಲವೇ ಇಲ್ಲ. ಹಾಗಾಗಿ ಹಳೆಗನ್ನಡ ಓದಬೇಕು ಅಂತ ಕೂಡ ಶಾಲೆಯಲ್ಲಿ ಅಯ್ಯೋ ಅದೇನೋ ಕಷ್ಟ ಅಂತ, ಅಂದರೆ ಆ ಭಾವನೆಯನ್ನು ನಾವೇ ಮಕ್ಕಳಲ್ಲಿ ತುಂಬಿಬಿಟ್ಟಿದ್ದೇವೆ. ಮುದ್ದಣ ಮನೋರಮೆ ಸಲ್ಲಾಪ ಇರ್ಬೋದು, ಇದರ ಅನೇಕ ಕೃತಿಗಳನ್ನು ನಾವು ಸುಮ್ಮನೆ ಲೈಬ್ರರಿನಲ್ಲೋ ಎಲ್ಲೋ ಕೇಳಿ ತಿಳ್ಕೊಂಡಿದ್ದೇವೆ. ಅದನ್ನು ಒಂದಿನ ತೆಗೆದು ನೋಡೋಣ, ಓದೋಣ ಅನ್ನುವಂಥದ್ದಿಲ್ಲ. ಯಾಕಂದರೆ
ಈ ಮೊಬೈಲ್ ಬಂದಿರೋದ್ರಿಂದ, ಇಂಟರ್ನೆಟ್ ಹಾವಳಿಯಿಂದ, ಟಿ ವಿ ಅಡಿಕ್ಷನ್ನಿಂದ ಎಷ್ಟು ನಾವು ನಮ್ಮ ಮಕ್ಕಳಿಗೂ ನಾವು ಅದನ್ನು ಕಲಿಸ್ಬಿಟ್ಟಿದ್ದೇವೆ. ಆದ್ದರಿಂದ ಕನ್ನಡವನ್ನು ನಾವು ಉಳಿಸ್ಬೇಕು, ಸುಮ್ಮನೆ ಉಳಿಸೋದು ಅಂತ ಮಾತಾಡೋದಲ್ಲ, ಅದನ್ನು ಹೆಚ್ಚೆಚ್ಚು ಬಳಸಬೇಕು, ಹೆಚ್ಚೆಚ್ಚು ಅರ್ಥ ಮಾಡ್ಕೋಬೇಕು. ಅದನ್ನು ಹೆಚ್ಚು ನಮ್ಮ ದಿನನಿತ್ಯದ ಇದರಲ್ಲಿ ಬಳಸೋದ್ರಿಂದ ನಾವು ಕನ್ನಡದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ಬೋದು. ಈಗಾಗಲೇ ಎಲ್ಲಿಂದ ಈಗ ಬೆಂಗಳೂರಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಕನ್ನಡೇತರರೇ ಜಾಸ್ತಿ ಇದ್ದಾರೆ. ಬೇರೆ ಬೇರೆ, ಯಾಕಂದರೆ ಬೆಂಗಳೂರು ಅಂದರೆ ಅದು ಹಿಂದೆ ಹೇಳ್ತಾ ಇದ್ರು ಪೆನ್ಷನರ್ಸ್ ಪ್ಯಾರಡೈಸ್ ಅಂತ. ಅಂದರೆ ಒಂದು ನಿವೃತ್ತಿ ಜೀವನವನ್ನು ಕಳೀಲಿಕ್ಕೆ ಬಹಳ ಉತ್ತಮವಾದಂಥ ಜಾಗ, ಒಳ್ಳೆಯ ತಂಪಾದ ವಾತಾವರಣ, ಬೇಕಾದಾಗೆ ಸಿಗುವಂಥ ಎಲ್ಲ ಸೌಲಭ್ಯಗಳು. ಹಾಗಾಗಿ ಬೆಂಗಳೂರು, ಕರ್ನಾಟಕ ಅಂದರೆ ತುಂಬ ಜನ ಬಂದು ಇಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಇಲ್ಲಿಂದ ಹೋಗ್ಲಿಕ್ಕೆ ಇಷ್ಟಪಡಲ್ಲ, ಇಲ್ಲಿದೆಲ್ಲ ಸೌಲಭ್ಯಗಳು ಬೇಕು, ಆದರೆ ನಮ್ಮ ಭಾಷೆ ಮಾತ್ರ ಅವರು ಕಲೀಲಿಕ್ಕೆ ತಯಾರಿಲ್ಲ. ಹಾಗಾಗಿ ನಾವು ಅವರಿಗೆ ನಮ್ಮ ಭಾಷೆಯನ್ನು ಕಲಿಸೋದು, ಈ ರೀತಿ ನಾವು ಕನ್ನಡವನ್ನು ಹೆಚ್ಚೆಚ್ಚು ಬೆಳೆಸಬೇಕು, ಉಳಿಸ್ಬೇಕು ಅಂತ ಹೇಳ್ತಾ ನನಗೆ ಇಷ್ಟೊಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೀನಿ. ನಮ್ಮ ಉಪಾಧ್ಯಕ್ಷರು, ಕಮಿಷನರು, ಇದಕ್ಕೆ ಎಲ್ಲ ಕೌನ್ಸಿಲರ್ಸ್ ಹಾಗೂ ಸಿಬ್ಬಂದಿ ವರ್ಗ ಎಲ್ಲರಿಗೂ ನಾನು ಸ್ವಾಗತ. ಹಾಗೂ 67ನೇ ಕರ್ನಾಟಕ ರಾಜ್ಯೋತ್ಸವ ಎಲ್ರಿಗೂ ನಾನು ಶುಭಾಶಯವನ್ನು ಕೋರಿ, ಈಗಾಗಲೇ ಮುಖಚೇರಿ ಸರ್ ಅವರು ನಮ್ಮ ಕಮಿಷನರ್ ಎಲ್ಲರೂ ಇದರ ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ಎಲ್ಲರೂ ಮಾತಾಡಿದರು. ಹಾಗಾಗಿ ನನಗೆ ಏನು ಉಳಿದಿಲ್ಲ. ನಾನು ಮೊದಲಾಗಿ ಈಗ ರೇಷ್ಮಾ ಅವರು ಹೇಳಿದಾಗೆ ಈ ಸಲ ಮೊದಲಾಗಿ ನಮ್ಮ ಸಿಬ್ಬಂದಿಯವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ಯಾವಾಗಲೂ ಶೋಭಕ್ಕ ಮತ್ತು ಔಟ್ಸೋರ್ಸ್ನವರು ಬಿಟ್ಟು ಯಾರು ನಮ್ಮ ಪರ್ಮನೆಂಟ್ ಸ್ಟಾಫ್ ಯಾರು ಇರುವುದಿಲ್ಲ. ಈಗ ಈ ಸಲ ಶೋಭಕ್ಕ ಅಂಶ ದೀಕ್ಷಾ ಔಟ್ಸೋರ್ಸ್ ಹೆಚ್ಚಾಗಿ ಎಲ್ಲರೂ ಇರ್ತಾರೆ, ಪರ್ಮನೆಂಟ್ ಸ್ಟಾಫ್ಸ್ ಇರುವುದಿಲ್ಲ. ಹಾಗಾಗಿ ಅವರಿಗೆ ಮೊದಲು ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹೀಗೆ ಎಲ್ಲರೂ ಇನ್ನು ಮುಂದಕ್ಕೂ ಎಲ್ಲ ಕಾರ್ಯಕ್ರಮ, ನಮ್ಮದು ರಿಪಬ್ಲಿಕ್ ಡೇ ಆಗಲಿ, ಇಂಡಿಪೆಂಡೆನ್ಸ್ ಎಲ್ಲದಕ್ಕೆ ಎಲ್ಲರೂ ಬಂದರೆ ನಮಗೆ ಒಂದು ಖುಷಿ ಆಗ್ತದೆ. ಯಾಕಂದರೆ ಎಲ್ಲದರಲ್ಲಿ ಒಂದು ಒಗ್ಗಟ್ಟು ಇರ್ತದೆ ಅಂತ ನಮಗೆ ಇದು ಅನಿಸಿಕೆ. ಹಾಗಾಗಿ ಈಗ ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ಮುಖಚೇರಿ ಸರ್ ಹೇಳಿದರು. ಅವರಿಗೂ ನಾನು ನೋಡಿ, ಎಲ್ಲರಿಗಿಂತ ಹಿರಿಯರು ಆದರೂ ಅವರು ಬೆಳಿಗ್ಗೆ ಎತ್ಕೊಂಡು ಬಂದಿದ್ದಾರೆ ನೋಡಿ. ನಾವೆಲ್ಲ ಚಿಕ್ಕ ಏಜಿನವರು, ಅವ್ರು ನಮಗಿಂತ ಡಬಲ್ ಏಜ್, ಆದರೂ ಅವ್ರು ಬಂದಿದ್ದಾರೆ. ಅವರಿಗೆ ಆರೋಗ್ಯ ಕೂಡ ಸರಿ ಇಲ್ಲ ಅವರದ್ದು, ಆದರೂ ಬಂದಿದ್ದಾರೆ. ದೇವರವರಿಗೆ ಇನ್ನು ಮುಂದಕ್ಕೂ ಹೀಗೆ ಅವರಿಗೆ ದೇವರು ಐವರಿಗೆ ಭಾಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತೇಳಿ ನಾನು ದೇವರ ಹತ್ರ ಬೇಡ್ತೇನೆ. ಮತ್ತು ಕನ್ನಡದ ಬಗ್ಗೆ ಈಗ ನಾವು ನಮ್ಮ ಮಕ್ಕಳನ್ನು ಕೂಡ ಹಾಗೆ ನೀವು ನೋಡಿ, ಕೇಂದ್ರೀಯ ವಿದ್ಯಾಲಯಗಳು ಬಿಟ್ಟು ಮತ್ತು ಬೇರೆ ನಾವೀಗ ಮಕ್ಕಳನ್ನು ಎಷ್ಟೇ ದೊಡ್ಡ ರೆಸಿಡೆನ್ಷಿಯಲ್ ಸ್ಕೂಲ್ ಆಗಲಿ ಯಾವುದಕ್ಕೂ ಹಾಕಿದ್ರು, ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ಹಾಗಾಗಿ ನಾನು ಇನ್ನು ಮುಂದಕ್ಕೆ ಹೇಳೋದು, ಕನ್ನಡವನ್ನು ಉಳಿಸಿ ಬೆಳೆಸಿ ಅದಕ್ಕೆಲ್ಲರೊಂದು ಪ್ರೋತ್ಸಾಹ ಕೊಡಿ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡೋದಕ್ಕೆ ನಾನು ಎಲ್ಲರಿಗೆ ವಂದಿಸ್ತೇನೆ. ಧನ್ಯವಾದ. 67ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ನಗರಸಭೆಯ ಅಧ್ಯಕ್ಷೆಯಾದಂಥ ಶ್ರೀಮತಿ ಚಿತ್ರಕಲಾ ಮೇಡಮ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ನಗರಸಭೆಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಆಯೂಬ್ ಮಂಚಿಲ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯಲ್ಲಿದ್ದು ಕಾರ್ಯಕ್ರಮದ ಬಗ್ಗೆ ಶುಭಾಶಯವನ್ನು ಕೋರಿದಂತಹ ಬಹುವ್ಯಕ್ತಿಯರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕನ್ನಡದ ಬಗ್ಗೆ ಸವಿವಿವರವಾಗಿ ಮಾತನಾಡಿದಂತಹ ನಮ್ಮ ಹಿರಿಯರು ಶ್ರೀಯುತ ಮಹಮ್ಮದ್ ಮುಖಚೇರಿ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಬಂದಿರುವಂತಹ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಎಲ್ಲ ಸಹೋದ್ಯೋಗಿ ಬಂಧುಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಹಾಗೂ ಇಲ್ಲಿಗೆ ಬಂದಂತಹ ಈ ಮಾಧ್ಯಮಿತ್ರರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.